ಒಂದು ವಿಚಾರ ತೀರ್ಪುಗಾರರಿಗೆ ತಲೆಬಿಸಿ ಇಲ್ಲ, ಚರ್ಚೆ ಅಂತೂ ಬಿಲ್ಕುಲ್ ಇರುವುದಿಲ್ಲ, ಪಕ್ಕ 100%. ಯಾಕಂದ್ರೆ ಎರಡು ಒಂದೇ ನಿಂತು ಈ ಗ್ರಾಮೀಣ ಭಾಗದಲ್ಲಿ ಒಂದು ಸಣ್ಣ ತಂಡದಲ್ಲಿ ಆಡಿ ಜಗದೀಶ್ ಹೆಗ್ಡೆಯವರ ತಂಡದ ಜೊತೆಗೆ ಪಳಗಿ ಎಕ್ಸ್ಟ್ರಾ ಪ್ಲೇಯರ್ ಆಗಿದ್ದ ಒಬ್ಬ ವ್ಯಕ್ತಿ ಇವತ್ತು ಕರಾವಳಿಯಲ್ಲಿ ಸರ್ವಾಂಗೀಣ ಕೆಜಿ ವಿಭಾಗದ ಆಟಗಾರ ಅಂತ ಇದ್ರೆ ಇಟ್ ಈಸ್ ಒನ್ ಅಂಡ್ ಓನ್ಲಿ, ಅದು ನಮ್ಮ ವರುಣ್ ಶೆಟ್ಟಿ ಮಾತ್ರ. ಸೊ ಯಾಕೆ ಹೇಳ್ತಾರೆ ಅಂದ್ರೆ ವರುಣ್ ಶೆಟ್ಟಿಯ ಆಟವನ್ನ ನೀವೆಲ್ಲರೂ ಕೂಡ ಕೆಲವು ಯೂಟ್ಯೂಬ್ ಗಳಲ್ಲಿ ನೋಡಿರ್ಬೋದು, ಕೆಲವರು ಲೈವ್ ಅಲ್ಲಿ ನೋಡಿರ್ಬೋದು. ಖುದ್ದು ಕಳೆದ 7-8 ವರ್ಷಗಳಲ್ಲಿ ವರುಣ್ ಆಟವನ್ನ ಖುದ್ದು ನಾನು ನೋಡಿದೆ. ಆತ ಅದೃಷ್ಟದ ಆಟಗಾರ. ಅಂದ್ರೆ ಯಾವ ಸಂದರ್ಭದಲ್ಲಿ ಅಂಕ ಬೇಕೋ ಅವಾಗ ಹೋಗಿ ಅಂಕಗಳನ್ನ ತರಬಲ್ಲ ಜಾಣೆಯುಳ್ಳ ಆಟಗಾರ. ನಿಜಕ್ಕೂ ಕೂಡ ವರುಣ್ ಶೆಟ್ಟಿಯ ಬಗ್ಗೆ ನಿಜ ಪ್ರತಾಪನ ಆಟ ಸರ್ವಾಂಗೀಣ, ಸರ್ವಶ್ರೇಷ್ಠ, ಸರ್ವತೋಮುಖ ಪಟ್ಟ ಹೋರಾಟ ಆರಂಭ. ಶಕಲ್ ಸೂರ್ಯಗಂಜ ಸ್ವಾಮಿ ನೋಡಿದೆ. ಮೊದಲ ಅವಧಿಯಲ್ಲಿ ಸ್ಪರ್ಧೆಯನ್ನು ಕಾಣಬಹುದಾಗಿದೆ. ಫೈನಲ್ ರೋಚಕದ ಸ್ಪರ್ಶಗಳನ್ನು ಮುಂದಿರುವಂತೆ ದಿಟ್ಟತೆಯ ಹೋರಾಟಗಳ ಮೂಲಕವಾಗಿ ಫೈನಲ್ ಕದನದ ಆರಂಭದ ಕ್ಷಣಗಳಲ್ಲಿ ಇದು ಆದರ್ಶ ಕಕ್ಕೆ ಪದವಿನ ಆಟಗಾರ. ಮುಂದಿನ ಜನವರಿ 28ನೇ ತಾರೀಕಿನಂದು ಆದರ್ಶನ ಮುಂದುವರಿಜಿಯಲ್ಲಿ ಕಟ್ಟದ ಪಡಪು ಕಕ್ಕೆ ಪದವಿನಲ್ಲಿ ಕಬಡ್ಡಿಯ ಕಲರವ, ಹಗ್ಗ ಜಗ್ಗಾಟದ ಆರಂಭ. ಸಮಚಿತ್ತದಲ್ಲಿ ಆಡುವ ಆಟಗಾರರು ಪ್ರತಿಷ್ಠಿತ ಪಂದ್ಯಾವಳಿಯಲ್ಲಿ ಅಂಕಗಳನ್ನು ಗಳಿಸಿಕೊಳ್ಳುವ ಮೂಲಕವಾಗಿ ಮರಳುವ ವೇಳೆ ಖಾತೆಯಲ್ಲಿ ಲೇಖನಿ ಚಲಾವಣೆಗೊಂಡಿದೆ. ನಾಸೀನು ಬಂಗೇರಗಟ್ಟೆ ಬೆಳ್ತಂಗಡಿಯಲ್ಲಿ ನಡೆದ 1 ಲಕ್ಷ ಬಹುಮಾನದ ಕಬಡ್ಡಿಯ ವಿಜೇತ ತಂಡದ ಆಟಗಾರ ಇದು ರಂಜು. 5 ಡಿಫೆಂಡರ್ಗಳ ಮಧ್ಯೆ ದಾಳಿ ಮುಂದುವರಿದ ಅಂಕಣದ ಒಳಭಾಗದಲ್ಲಿ ಸ್ಪಷ್ಟ ತೀರ್ಪುಗಳ ಮಧ್ಯೆ ಶ್ರೇಷ್ಠತೆಯ ಆಟದ ವೈಖರಿಯನ್ನು ಮುಂದುವರಿಸಿಕೊಂಡಿರುವ ಆಟಗಾರರು ರಂಜು. ಅಫಿಷಿಯಲ್ ಟೈಮ್ ಔಟಿನ ಘೋಷಣೆ. ಎಲ್ಲರಿಗೂ ತೆಕ್ಕೊಡದಿದ್ದಿಲ್ಲ ಬ್ಯಾಟ್. in favor of Sulthan. Yes again. Do boys. 4-3. 4-3. ನಾಲ್ಕು ಸ್ಪರ್ಧೆ ಮುಂದುವರಿದ ಅಂಕಣದ ಒಳಭಾಗದಲ್ಲಿ ಇದು ಫೈನಲ್ ಕದನ. ಪ್ರತಾಪ ಪವನ್ ಕುಲ್ ಪ್ರತಾಪ ಕರೆಕ್ಷನ್ ಮಾಡೋದು. ಸ್ಪರ್ಧಾನಿಲುವಲ್ಲಿ ಮುಂದುವರಿದಂತಹ ಬೇಟೆಗಳ ಮೂಲಕ ಅಂಕಗಳನ್ನು ಗಳಿಸಿಕೊಂಡಂತ ಅಂತರದಲ್ಲಿ
5-3 5-3 in favor of Sulthan attackers. Yes, ರಂಜುವಿನ ಬಂಧನ ಇದು ಮಾತಿಯ ಬೇಟೆ. 5-4 5-4 in favor of Sulthan attackers. 5 ಡಿಫೆಂಡರ್ಗಳ ಮಧ್ಯೆ ಚಂದ್ರ ದಾಳಿಯಲ್ಲಿ ನಿತೇಶನಿಗೆ ಜಗಲ್ಬಂದಿ ಅದ್ಭುತ ಸಂಘಟನೆಯ ಶಕ್ತಿಯ ಜೊತೆಗೆ 6-4 6-4 ಸುಲ್ಖೇರಿ ಅವಧಿಯಲ್ಲಿ ಜನವರಿ 2023 1ನೇ ತಾರೀಕಿನಲ್ಲಿ ನಾವಿದ್ದೇವೆ. ವಾಲಂಟಿಯರ್ಸ್ ಒಂದು ಸ್ಪ್ರೇ ಕೊಡ್ಲಿ. ಸ್ಪ್ರೇ ಉಂಡ ಪೇನ್ ಕಿಲ್ಲರ್ ವಿಶ್ರಾಂತಿಯ ಕೋರಿಕೆಯನ್ನು ಮಾಡಲಾಗಿದೆ. ಸ್ಪ್ರೇ ಕೊಡ್ಲಿ. 6-4 6-4 in favor of Sulthan attackers. ಸ್ಪಷ್ಟವಾದ ಚಲನೆ. ಇದು ನಾಸೀರ ಬಂಘೇರ ಕಟ್ಟೆ ಬೇಟೆಯಾಡಿದ ಆಟಗಾರ. ಲಾಸ್ ಮಾಡಿ 6 each. ಸಮಾಬಲ ಹೋರಾಟ 6-6 ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಮತ್ತೆ ಪ್ರತಾಪ. 7-6 7-6 in favor of Sulthan attackers. 7-6ರಲ್ಲಿ ಮುನ್ನಡೆ 1 ಅಂಕಗಳ ಅಂತರದಲ್ಲಿ. ಫೈನಲ್ ಕದನ ಶ್ರೀಕಾಂತ ದಾಳಿಯಲ್ಲಿ ಬಾಗಲಕೋಟೆಯ ಶ್ರೀಕಾಂತ. ಸಿಮೆಂಟಿನ ನಾಡಿನಿಂದ ಬಂದ ಆಟಗಾರರು ಚಂದ್ರ, ಶ್ರೀಕಾಂತ. ಕೇರಳದಿಂದ ಬಂದ ರಂಜಿತ್. ವಿಶ್ರಾಂತಿಯ ಸಮಯದ ಕಲ್ಪನೆಗಳೊಂದಿಗೆ ಅಂಕಣದ ಒಳಭಾಗದಲ್ಲಿ ರಂಜಿತ್ ನಿರಂತರ ದಾಳಿಯ ಜವಾಬ್ದಾರಿಗಳನ್ನು ವಹಿಸಿಕೊಂಡಿರತಕ್ಕಂಥ ಆಟಗಾರ. ಸಮಯ ಇದು ಶ್ರೀಕಾಂತನ ಬಂಧನ. ಸಮಯೋಚಿತ ಆಟದ ಜೊತೆಗೆ ಸ್ಪಷ್ಟ ನಿಲುವುಗಳ ಮೂಲಕ ಅಂತರವನ್ನು ಹೆಚ್ಚಿಸಿಕೊಳ್ಳುವ ಜವಾಬ್ದಾರಿಗಳನ್ನು ವಹಿಸಿಕೊಂಡ ಆಟಗಾರರು. 2 ಅಂಕಗಳ ಮುನ್ನಡೆಯಲ್ಲಿ ಸುಲ್ತಾನ್ ಅಟ್ಯಾಕರ್ಸ್ 8-6. ಲಾಫಿಂಗ್ ದಾಳಿಯ ಮೂಲಕವಾಗಿ ಮೊದಲ ಅವಧಿಯ ಆಟದಲ್ಲಿ ಪಂದ್ಯವನ್ನು ಕಾಣಬಹುದಾಗಿದೆ. ಫೈನಲ್ ಹೋರಾಟದ ಕದನ 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 ನಾಸೀರ ನನ್ನ ನಾಸೀರ. ಇದು ನನ್ನ ರಂಜು. 7-8 8-7 in favor of Sulthan attackers.
8-7 ಅಲ್ಲಿ ಆ ಭಾಗ ಇಲ್ಲಿ ಈ ಭಾಗ wait and see decisions pending. Up to into 10-8 in favor of Sulthan attackers. ಮತ್ತೆ ಸ್ಪರ್ಧೆ ಮುಂದುವರೆದಿರುವ ವೇಳೆಯಲ್ಲಿ ಮರಳಿ ತನ್ನ ಜಾರ್ಮನ್ನು ಮುಂದುವರೆಸಿಕೊಳ್ಳದ ಎಂತಹ ಅದ್ಭುತವಾದ ಕಿಕ್ಗಳ ಮೂಲಕ ಅಂಕಗಳನ್ನು ಪಡೆದುಕೊಳ್ಳುವ ಆಟಗಾರ ಕೂಲೆಸ್ಟ್ ಮ್ಯಾನ್, ಬಹಳಷ್ಟು ತಾಳ್ಮೆಯ ಆಟಗಾರ ನಾಸೀರ್ ವಂಘೇರ ಗಡ್ಡ. 10-9 ಸ್ಪಷ್ಟತೆಯ ಮುಂದುವರಿದ ಭಾಗ ಆಟಗಾರರ ಉತ್ಸಾಹ. ಇದು ಫೈನಲ್ ಕದನದ ಮೊದಲ ಅವಧಿಯ ಆಟದಲ್ಲಿ ನಾವಿದ್ದೇವೆ. 1 ಅಂಕದ ಮುನ್ನಡೆಯಲ್ಲಿ ಸುಲ್ತಾನ್ ಅಟ್ಯಾಕ್. ಫಸ್ಟ್ ಅಭಿಮಾನಿಗಳು ಬರತೊಡಗಿದ್ದಾರೆ. ನಾಸೀರ್ ಅದ್ಭುತ ಲಯದಲ್ಲಿರುವ ಆಟಗಾರ. ಇವತ್ತು ನಾಸೀರನ ದಿನ 2023 ಜನವರಿ 1 ನೆನಪಿನಲ್ಲಿರಲಿ. ಇದು ನಾಸೀರ್ ವಂಘೇರ ಕಟ್ಟ ತನ್ನ ಅದ್ಭುತ ಕಿಕ್ಗಳ ಮೂಲಕ, ಸ್ಕಾರ್ಪಿಯನ್ ಕಿಕ್ ಮೂಲಕ ಅಂಕಗಳನ್ನು ಗಳಿಸಿಕೊಂಡ ಜಾರ್ವೆ. ಇದು ನಿತೇಶ, ಸುಳ್ಯದ ನಿತೇಶ. ಶ್ರೀಕಾಂತ್ ಅವಳಿಯಲ್ಲಿ ಶಕಲ್ 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 ನಿತೇಶ. ಶ್ರೀಕಾಂತನ ಬಂಧನ. ಆಫ್ ಟೈಮ್, ಥರ್ಡ್ ರೈಡ್ ಧರ್ಮಗೌಡ. ಫೈನಲ್ ಕದನದಲ್ಲಿ ಮತ್ತೆ ಬರೋಣ. ಸ್ಥಳೀಯ ತಾರೆ ಮಹಾಮಾಯಿ ಫ್ರೆಂಡ್ಸ್ ಕ್ಲಬ್ ನಾಟಕಾರ ಪ್ರಸ್ತುತ ಜೆಕೆಯ ಪರವಾಗಿ. ರೋಲಿಂಗ್ ಎಸ್ಕೇಪ್. ಆದರ್ಶ ಆಗಮನ. ಸ್ಪಷ್ಟ ನಿಲುವುಗಳ ಮೂಲಕ ಪಂದ್ಯದ ರೋಚಕತೆಯಲ್ಲಿ ಪಂದ್ಯಾವಳಿಯನ್ನು ಮುಂದುವರಿಸಿಕೊಂಡ ಆಟಗಾರರು. ಇದು ಪ್ರಭುತ್ವದ ನೆಲೆಗಟ್ಟಿನಲ್ಲಿ ಉಳಿಸಿಕೊಂಡಂತಹ ಸ್ಪರ್ಧೆಯಾಗಿದೆ. ಒತ್ತಡಗಳನ್ನು ನಿಭಾಯಿಸಿಕೊಳ್ಳುವ ಜಾಣ್ಮೆಯ ಮೂಲಕವಾಗಿ ಪಂದ್ಯಾವಳಿಯಲ್ಲಿ ನಾಸೀರ್ ದ್ವಿತೀಯ ಅವಧಿಯ ಆರಂಭಗಳಲ್ಲಿ ಮೊದಲ ಅವಧಿಯ ಅಂತ್ಯದ ವೇಳೆಯಲ್ಲಿ ಅದ್ಭುತ ಆಟ. ನಾಸೀರ್ ವಂಘೇರ ಕಟ್ಟೆ
ವರ್ಷಕ್ಕೆಲ್ಲ ಬೇಟೆಯಾಡಿ ಮರಳುವ ವೇಳೆ 11 ಸಮಾಬಲ 11 each. What that final match? 11 ಯಾರಾಗಿ ಬರಾಬರ್. ಇದು ಆದರ್ಶ 12-11 ಒಂದು ಅಂಕದ ಮುನ್ನಡೆಯಲ್ಲಿ ಜೆಕೆ ಅಟ್ಯಾಕರ್ಸ್. ಪ್ರತಿ ಪ್ರೇಕ್ಷಕನ ಹೃದಯದ ಬಡಿತವನ್ನ ಹೆಚ್ಚಿಸಿದ ಪಂದ್ಯ. ಇದು ದ್ವಿತೀಯ ಅವಧಿ. ಗೆಲ್ಲುವ ತಂಡ ಯಾವುದು? 10,000ಗಳ ನಗದು ಪುರಸ್ಕಾರ ಜೊತೆಗೆ ಎತ್ತರದ ಬಿರುಗುವ ಟ್ರೋಫಿ ಯಾರ ಪಾಲಾಗಲಿದೆ? ಯಾರು ಚಾಂಪಿಯನ್, ಯಾರು ಗೆಲ್ಲರು? 10 ಯಾರಿಗೆ, 7 ಯಾರಿಗೆ? 4 ಅದಾಗಲೇ ಖಾತ್ರಿಯಾಗಿದೆ. 65 ಕೆಜಿ ವಿಭಾಗದಲ್ಲಿ 60 ಕೆಜಿ ತೂಗುವ ಆಟಗಾರನ ಅದ್ಭುತ ಬೇಟೆ. ಸೂಪರ್ ಟ್ಯಾಕಲ್. ಮತ್ತೆ ಪ್ರತಾಪ 13-12 ಒಂದು ಅಂಕದ ಮುನ್ನಡೆಯಲ್ಲಿ ಸುಲ್ತಾನ್ ಅಟ್ಯಾಕರ್ಸ್. ಅಂತರವನ್ನು ಹೆಚ್ಚಿಸಿಕೊಳ್ಳುವ ನೀತಿ ಮುಂದುವರೆಸಿಕೊಳ್ಳುವ ಆಟಗಾರರ ಮಧ್ಯೆ ಪ್ರಬಲ ಚಿಂತನೆಗಳಲ್ಲಿರುವ ಪಂದ್ಯ. This time ಬಾಲ್ಬರ್ಡಿ ಬೆನ್ನಿನ ಮಧ್ಯೆ ಶ್ರೀಕಾಂತ್ ದಾಳಿಯಲ್ಲಿ ನಿಯಂತ್ರಣ ತಪ್ಪಿದ ಆಟಗಾರ ಹೊರಾಂಗಣಕ್ಕೆ ತಲುಪಿದ ವೇಳೆಯಲ್ಲಿ ಶ್ರೀಕಾಂತ ಆಕಸ್ಮಿಕವಾಗಿ ಸಿಕ್ಕ ಅಂಕದ ಜೊತೆ ಮರಳುವ ವೇಳೆ ಹೋರಾಟದಲ್ಲಿ ಕಾವು ಮುಂದುವರಿತಾ ಇದೆ. 13-13 ಸಮಾಬಲ. 13-13 ಪಂದ್ಯ. ಸರ್ವಸನ್ನದ್ಧವಾಗಿರುವ ತಂಡಗಳ ಹೋರಾಟಗಳ ಮಧ್ಯೆ ಸ್ಪಷ್ಟತೆ ನಿಲುವುಗಳಲ್ಲಿ ಯಾರಾಗಲಿದ್ದಾರೆ ಫೈನಲ್ ಹೋರಾಟದ ಚಾಂಪಿಯನ್ಗಳು? Yes, ನೌಶಾ ತನ್ನ ಅದ್ಭುತವಾದ ಬದ್ಧತೆಯ ಡಿಫೆನ್ಸ್ ಅನ್ನು ಕಾಯ್ದುಕೊಂಡಾಗ 15-13 in favor of Sulthan attackers. 15-13 ಡಿಫೆನ್ಸ್ ಅನ್ನು ಕಾಯ್ದುಕೊಳ್ಳುವ ವೇಳೆಯಲ್ಲಿ ಪ್ರತಾಪನ ಬಂಧನವಾಗಿದೆ. 15-14 ಲಾಸ್ಟ್ ಕಾಮೆಂಟ್ಸ್. ಕೊನೆಯ 5 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ. आखिरी 5 मिनट का समय बाकी है फिलहाल इस मैच पर. आगे है टीम वरुण की कामयाब पॉइंट के साथ वापस. नौशा करेंगे आक्रमण. 15-15 समापन. 15 की बराबर पर मैच अभी. फिर एक टेकल पॉइंट. 16-15 in favor of Jake. ಸ್ಪರ್ಧೆಯಲ್ಲಿ ಆಲ್ ಔಟಿನ ಪೂರ್ಣಾಂಕವನ್ನು ದಾಖಲಿಸಿಕೊಂಡಾಗ 19-15 in favor of JK attackers. 19-15 20-15 5 ಅಂಕದ ಮುನ್ನಡೆಯಲ್ಲಿ JK attackers.
ಕೊನೆಯ 4 ನಿಮಿಷಗಳ ಅವಧಿಯಲ್ಲಿ ಸುಲ್ತಾನ್ ನಾಸೀರ್ ದಾಳಿಯಲ್ಲಿ ಮಧ್ಯಂತರ ವಿರಾಮಕ್ಕೆ ಮೊದಲು ಮಧ್ಯಂತರ ವಿರಾಮದ ಬಳಿಕವೂ ನಾಸೀರನದೇ ಆಟ. ಇದು ಫೈನಲ್ ಕದನ. ಫೈನಲ್ 20-15 in favor of JK attackers. ಪ್ರೇಕ್ಷಕರ ಚಿತ್ತದಲ್ಲಿ ಸುಲ್ತಾನ್ ಪ್ರತಾಪ ಪವರ್ಫುಲ್ ಪ್ರತಾಪ ದಾಳಿಯಲ್ಲಿ ಕಳೆದ ದಾಳಿಯಲ್ಲಿ ಟ್ಯಾಕಲ್ ಈ ಬಾರಿ ಅಂಕ ಗಳಿಸಿಕೊಳ್ಳಬೇಕೆಂಬ ಛಲ ವಿಶ್ವಾಸ. ವರುಣ ಕಾರ್ನರ್ನಲ್ಲಿ ಹಿಡಿದರೆ ಅಯಸ್ಕಾಂತದ ಬಲ. ಇದು ಬಾತಿ ಕಲ್ಲಡಕದ ಬಾತಿ. ಕಲ್ಲಡಕದ ಪರ ಆಡುವ ಆಟಗಾರ. 21-15 21-15 लास्ट 3 मिनट्स फॉर टाइम. आखिरी 3 मिनट का समय बाकी है फिलहाल. 21-15 पर मैच जेके आगे हैं. वापसी नहीं हो सकता है और हो सकता है. अभी देखना होगा इस फाइनल की टक्कर में सुल्तान की बिना जेके ನಿತೇಶ ಜವಾಬ್ದಾರಿಗಳನ್ನು ಬಹಳಷ್ಟು ಹೆಚ್ಚುವರಿಯಾಗಿ ಬಳಸಿಕೊಂಡ ಆಟಗಾರ ಚಂದ್ರ. 21-16 21-16. What a match! What a match! Pressure on the both sides. We are in the middle. Jump! ये है खूबसूरत की जंपर. Last 2 minutes for the full time. 23-16 23-16. पकड़ मजबूती रखा है टीम जेके. मुस्कुराहट जगदीश के फेस पर. रंजू ये गुंजतौर के रंजू है. अकेले की खिलाड़ी. आ आ आ हा 2 पॉइंट्स वरुण में नहीं. 23-18 18. ಪಂದ್ಯದ ಅಂತಿಮ ಕ್ಷಣಗಳಲ್ಲಿ ಮನ್ಸೂರ್ಗೆ ಗುಲಾಬ್ ನೀಡಿದ ಸೈಫ್. ಲಾಸ್ಟ್ ಮಿನಿಟ್. ये है आखिरी मिनट का खेल. नासिर ಪ್ರತಾಪನ ಆಟ. ಸರ್ವಾಂಗೀಣ ಸರ್ವಶ್ರೇಷ್ಠ ಸರ್ವತೋಮುಖ ಆಟದ ಮೂಲಕ ನಾಸೀರ ಮುಟ್ಟಿದ್ದೆಲ್ಲ ಚಿನ್ನ. 24-18 24-18 in favor of JK attackers. ಶ್ರೀಕಾಂತ ಜಂಗಲ ಜಿಗಿಯುವ ಬಾಗಲಕೋಟೆಯ ಜಿಂಕೆ. ಬಹಳಷ್ಟು ದಿನಗಳ ಬಳಿಕ ಜೆಕೆಯ ಅಂಕಣಕ್ಕೆ ಮತ್ತೊಂದು ಟ್ರೋಫಿ ಸೇರಿಕೊಳ್ಳಲಿದೆ. ಶ್ರೀಕಾಂತ ಬಂಧನ. ಇದು ಪಂಚದ ನಿದೇಶನ. ಪಂಚು ಅಂತಿಮ ಕ್ಷಣ ಸೆಕೆಂಡ್ಗಳ ಅಂತರದ ಆಟ. 24-19 24-19 in favor of JK attackers. ಸಮಯ ಕಳೆಯುವ ಜೊತೆಗೆ ಎದುರಾಳಿಯನ್ನು ಮನಿಸುವ ನಿಚ್ಚಳತೆ. ಮ್ಯಾಚ್ ಈಸ್ ಓವರ್ ಫೈನಲಿ. ಜೆಕೆ attackers are the champion of the tournament. JK champion JK